ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶ್ವವಿದ್ಯಾಲಯಗಳು ಜ್ಞಾನದ ಆಲಯಗಳಾಗಬೇಕಿತ್ತು. ಆದರೆ ಇವತ್ತು ವಿಶ್ವವಿದ್ಯಾಲಯಗಳು ಎಲ್ಲೋ ಒಂದು ಕಡೆ ವ್ಯಾಪಾರದ ಕೇಂದ್ರಗಳಾಗುವ ನಿಟ್ಟಿನಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳು ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಮಂಗಳೂರು ಅಂತ ಹೇಳಿದರೆ ಒಂದು ಪ್ರಬುದ್ಧ ನಾಗರಿಕರಿರುವಂಥ ಒಂದು ಊರು. ಬುದ್ಧಿವಂತರ ನಾಡು ಅಂತಲೇ ಹೆಸರು ಗಳಿಸ್ಕೊಂಡಿದೆ. ಆದರೆ ಮಂಗಳೂರು ಅಂತ ಯೂನಿವರ್ಸಿಟಿಯಲ್ಲಿ ಇವತ್ತು ಕೊಚ್ಚಿಮೂಲ್ ಸಂಸ್ಥೆಯ ಒಂದು ಪರೀಕ್ಷೆಯನ್ನು ನಡೆಸುವಲ್ಲಿ ವಿಶ್ವವಿದ್ಯಾಲಯ ಇವತ್ತು ನಡೆಸಿರ್ತಕ್ಕಂಥ ಹಗರಣ, ಅದರಲ್ಲಿ ಭಾಗಿಯಾಗಿರ್ತಕ್ಕಂತಹ ಪರೀಕ್ಷಾಂಗ ಕುಲಸಚಿವರು, ಅಲ್ಲಿ ಆಡಳಿತ ವರ್ಗ, ಇವರು ಭಾಗಿಯಾಗಿದ್ದಾರೆ, ಅಲ್ಲಿ ಗೋಲ್ಮಾಲನ್ನು ಮಾಡಿದ್ದಾರೆ, ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಹೇಳಿದರೆ ಇದು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಮಂಗಳೂರಿನ ನಾಗರಿಕರಿಗೆ ಇದು ಆಗಿರ್ತಕ್ಕಂಥ ಭಾಳ ದೊಡ್ಡ ಒಂದು ಅವಮಾನ. ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಕೇವಲ ವಿದ್ಯಾರ್ಥಿಗಳದ್ದು ಮಾತ್ರ ಅಲ್ಲ, ಮಂಗಳೂರಿನ ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಆಗ್ತಕ್ಕಂಥ ಕೇಂದ್ರ, ಒಂದು ಸ್ವಾವಲಂಬಿ ಮತ್ತು ಒಂದು ಸಾಮರಸ್ಯದ ಒಂದು ಸಮಾಜ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಪ್ರಬುದ್ಧ ವಿದ್ಯಾರ್ಥಿಗಳು ಹೊರಹೊಮ್ಮುವಂತಹ ಒಂದು ಯೂನಿವರ್ಸಿಟಿಯಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗ್ತಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲೆ ನೇರವಾಗಿರ್ತಕ್ಕಂಥ ಒಂದು ಪರಿಣಾಮ ಇವತ್ತು ಬೀರ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹವನ್ನು ಮಾಡ್ತಾ ಇದೆ. ಯಾವ ಕೊಚ್ಚಿಮೂಲ್ ಸಂಸ್ಥೆಯ ಪರೀಕ್ಷೆಯನ್ನು ನಡೆಸುವಲ್ಲಿ ವಿಶ್ವವಿದ್ಯಾಲಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಲಕ್ಷಗಳಿಗೆ ಮಾರಾಟವನ್ನು ಮಾಡಿದೆಯೋ, ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಪರೀಕ್ಷಾಂಗ ಕುಲಸಚಿವರ ಅಮಾನತಾಗಬೇಕು. ಪ್ರಕರಣ ನಡೆದಿರ್ತಕ್ಕಂಥದ್ದು 18ನೇ ತಾರೀಕು. ಆದರೂ ಕೂಡ ಇಲ್ಲಿಯ ಮಟ್ಟಿಗೂ ಕೂಡ ಅವರೇ ಚಾರ್ಜಲ್ಲಿದ್ದಾರೆ, ಅವರೇ ಯೂನಿವರ್ಸಿಟಿಗೆ ಬರ್ತಾ ಇದ್ದಾರೆ, ಅವರೇ ಸಿಗ್ನೇಚರ್ ಆಗ್ತಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ನಿದ್ರೆಗೆ ಜಾರಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಷಯವನ್ನು ಇಲ್ಲಿಗೆ ಮುಚ್ಚಾಕುವಂಥ ನಡೆಯಲ್ಲಿ ಸರ್ಕಾರ ಮುಂದೆ ಇದೆ ಮತ್ತು ವಿಶ್ವವಿದ್ಯಾಲಯ ಮುಂದೆ ಇದೆ. ಅದು ಇಲ್ಲಿಗೆ ನಿಲ್ಲಬೇಕು. ಅಲ್ಲಿರ್ತಕ್ಕಂಥ ಪರೀಕ್ಷಾಂಗ ಕುಲಸಚಿವರ ಅಮಾನತಾಗಬೇಕು ಮತ್ತು ಇದರ ನೈತಿಕ ಹೊಣೆಯನ್ನು ಕುಲಪತಿಗಳು ಹೊರಬೇಕು. ಕುಲಪತಿಗಳ ಗಮನಕ್ಕೆ ಬರದೆ ಯಾವ ವಿಷಯಗಳು ಕೂಡ ನಡೆಯಲ್ಲ. ಹಾಗಾಗಿ ಅವರ ನೈತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿ ಪರಿಷತ್ ಆಗ್ರಹವನ್ನು ಮಾಡುತ್ತೆ. ಜೊತೆಗೆ ಇವತ್ತು 6 ತಿಂಗಳಿಂದ ವಿಶ್ವವಿದ್ಯಾಲಯದಲ್ಲಿ ಪರ್ಮನೆಂಟ್ ಕುಲಪತಿ ಇಲ್ಲ. ಇವತ್ತು ಪರ್ಮನೆಂಟ್ ಕುಲಪತಿ ಇಲ್ಲದೆ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎ ಗ್ರೇಡಿಂದ ಬಿ ಗ್ರೇಡಿಗೆ ವಿಶ್ವವಿದ್ಯಾಲಯ ಇವತ್ತು ಜಾರಿದೆ. ಮತ್ತು ಒಂದು ಅನಿಶ್ಚಿತತೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿದೆ. ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಸಂಶೋಧನೆ ಆಗ್ತಿದೆ, ಎಷ್ಟು PhD ಆಗ್ತಿದೆ, ಎಷ್ಟು ಪೇಪರ್ ಪ್ರೆಸೆಂಟೇಷನ್ ಆಗ್ತಿದೆ, ಅದರ ಕ್ವಾಲಿಟಿ ಏನು ಅನ್ನುವ ಕಡೆ ಯಾರ ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಸಂಬಂಧ ಇಲ್ಲದ ಒಂದು ಸಂಸ್ಥೆಯ ಪರೀಕ್ಷೆಯನ್ನು ನಡೆಸುವಲ್ಲಿ ಆಡಳಿತ ವರ್ಗ ಅದರಲ್ಲಿ ಆಸಕ್ತಿ ತೋರಿಸ್ತಾ ಇದೆ ಅಂತ ಹೇಳಿದರೆ ಇವರಿಗೆ ವೈಯಕ್ತಿಕವಾಗಿ ಏನು ಲಾಭ ಇದೆ ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ ವಿದ್ಯಾರ್ಥಿಗಳ ಪರೀಕ್ಷೆ ಸರಿಯಾಗಿ ನಡೆಯಲ್ಲ, ವಿದ್ಯಾರ್ಥಿಗಳ ರಿಸಲ್ಟ್ ಸರಿಯಾಗಿ ಬರಲ್ಲ, ವಿದ್ಯಾರ್ಥಿಗಳ ಅಂಕಪಟ್ಟಿ ಸರಿಯಾಗಿ ಬರಲ್ಲ. ಆದರೆ ಯಾವುದೋ ಒಂದು ಸಂಸ್ಥೆಯ ಪರೀಕ್ಷೆಯನ್ನು ಇವರು ಇಷ್ಟು ಆಸಕ್ತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದರೆ ಇದು ಮೂಡ್ತಕ್ಕಂಥ ಪ್ರಶ್ನೆನೇ. ಮತ್ತು ಯಾವುದೇ ಒಂದು ಸಮಸ್ಯೆಯನ್ನು ಯೂನಿವರ್ಸಿಟಿಲಿ ಹಿಡ್ಕೊಂಡು ಹೋದ್ರು ಇವತ್ತು ಯೂನಿವರ್ಸಿಟಿಯ ಚಾನ್ಸಲರ್ ಹೇಳ್ತಕ್ಕಂಥ ಮಾತು, ಪ್ರಭಾರ ಚಾನ್ಸಲರು, ಇಲ್ಲಿ ಹಣ ಇಲ್ಲ ಅಂತೇಳಿ. ಹಾಗಾಗಿ ಸರ್ಕಾರಕ್ಕೆ ವಿದ್ಯಾರ್ಥಿ ಪರಿಷತ್ ಆಗ್ರಹವನ್ನು ಮಾಡುತ್ತೆ, ನೀವು ಪರ್ಮನೆಂಟ್ ಆಗಿರ್ತಕ್ಕಂಥ VCಯನ್ನು ಅಪಾಯಿಂಟ್ ಮಾಡಿ. ಅವರು ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಹಣದ ಮೂಲವನ್ನು ತೊಗೊಂಡ್ಬರ್ತಾರೆ. ಒಂದು ಶೈಕ್ಷಣಿಕ ಪೂರಕವಾಗಿರ್ತಕ್ಕಂಥ ಯೂನಿವರ್ಸಿಟಿಯನ್ನು, ಅದರ ಒಂದು ಶೈಕ್ಷಣಿಕ ಪೂರಕ ವಾತಾವರಣವನ್ನು ನಿರ್ಮಾಣ ತನ್ಮೂಲಕ ಆಗುತ್ತೆ. ಹಾಗಾಗಿ ಕುಲಪತಿಗಳ ನೇಮಕಾತಿ ಕೂಡ ಈ ಕೂಡಲೇ ಸರ್ಕಾರ ಮಾಡಬೇಕು, ಇದನ್ನು ಆದ್ಯತೆಯಾಗಿ ತೊಗೊಬೇಕು ಅಂತಕ್ಕಂಥ ಆಗ್ರಹವನ್ನು ABVP ವ್ಯಕ್ತಪಡಿಸುತ್ತೆ. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.